ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ 125ನೇ ಸಿನಿಮಾ ವೇದ ಎಲ್ಲೆಡೆ ಭರ್ಜರಿ ಸೌಂಡ್ ಮಾಡ್ತಾ ಇದೆ. ಡಿಸೆಂಬರ್ 23ರಂದು ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ರಿಲೀಸ್ ಆಗಿರೋ ವೇದ ಸಿನಿಮಾ ವೀಕ್ಷಿಸಿ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಹಾಗೂ ಜಿ ಸ್ಟುಡಿಯೋಸ್ ನಿರ್ಮಾಣದ ಈ ಚಿತ್ರವನ್ನ ಎ ಹರ್ಷ ನಿರ್ದೇಶನ ಮಾಡಿದ್ದು, ಹಲವು ಪ್ರಮುಖ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ನಡುವೆ ಪುತ್ತೂರಿನ ಪ್ರತಿಭೆ ಪ್ರಸನ್ನ ಭಾಗ್ಯನ ಅವರು ಕೂಡ ಈ ಚಿತ್ರದಲ್ಲಿ ನಂಜಪ್ಪ ಎನ್ನುವ ಖಳನಾಯಕನ ಪಾತ್ರದಲ್ಲಿ ಮಿಂಚಿ ಹೈಲೈಟ್ ಆಗಿದ್ದಾರೆ. ಪ್ರಸನ್ನ ಭಾಗ್ಯನ ಅವರು ನಟ ಶಿವರಾಜ್ ಕುಮಾರ್ ಅವರೊಂದಿಗೆ ಹಲವು ಚಿತ್ರಗಳಲ್ಲಿ ಮಿಂಚಿದ್ದಾರೆ. ಇವರ ಕಾಂಬಿನೇಷನ್ ಹಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿದೆ. ಕೆಜಿಎಫ್, ಮಫ್ತಿ, ಕಿರಿಕ್ ಪಾರ್ಟಿ ಸಹಿತ ಹಲವು ಸಿನಿಮಾಗಳ ಸಣ್ಣ ಪುಟ್ಟ ಪಾತ್ರಗಳು ಕೂಡ ಇವರ ನಟನಾ ಸಾಮರ್ಥ್ಯವನ್ನ ಎತ್ತಿ ಹಿಡಿದಿದೆ. ಕಿರುತೆರೆಯಲ್ಲೂ ತನಗೆ ಸಿಕ್ಕ ಅವಕಾಶಕ್ಕೆ ಸಮನಾದ ಪ್ರತಿಭೆಯನ್ನ ಮೆರೆದಿರುವ ಪ್ರಸನ್ನ ಭಾಗ್ಯನ ಉದಯ ಟಿವಿಯ ಜೈ ಹನುಮಾನ್ ಧಾರಾವಾಹಿಯಲ್ಲಿ ನಿರ್ವಹಿಸಿದ ಬಾಲ ಹನುಮನ ತಂದೆಯ ಪಾತ್ರ ಪ್ರೇಕ್ಷಕರ ಮನಸ್ಸು ಗೆದ್ದಿದೆ. ಜಿ ಕನ್ನಡದ ಉಗ್ಗೆ ಉಗ್ಗೆ ಮಾದೇಶ್ವರದಲ್ಲೂ ಪ್ರಮುಖ ಪಾತ್ರ ನಿರ್ವಹಿಸಿದ ಹಿರಿಮೆ ಇವರದಾಗಿದ್ದು, ಕಳೆದ ವರ್ಷ ಬಿಡುಗಡೆಯಾದ ಬಜರಂಗಿ 2 ಸಿನಿಮಾದಲ್ಲಿ ಪ್ರಮುಖ ಖಳನಾಯಕ ಜಾಗ್ರವನ ಪಾತ್ರ ಇವರಿಗೆ ವಿಶೇಷ ಪ್ರಸಿದ್ಧಿ ತಂದುಕೊಟ್ಟಿತ್ತು. ಆ ಬಳಿಕ ಅಪ್ಪು ನಟನೆಯ ಜೇಮ್ಸ್, ಶಿವಣ್ಣ ನಟನೆಯ ಬೈರಾಗಿಯಲ್ಲೂ ನಟಿಸಿದ್ದಾರೆ. ಇದೀಗ ಶಿವಣ್ಣನ 125ನೇ ಸಿನಿಮಾ ವೇದಾದಲ್ಲೂ ಪ್ರಮುಖ ಖಳನಾಯಕನ ಪಾತ್ರ ನಂಜಪ್ಪನ ಪಾತ್ರದಲ್ಲಿ ಮಿಂಚಿದ್ದಾರೆ. ಸುರುಕಾದ ಪುತ್ತೂರು ಮಾಲಿಂಗೇಶ್ವರ ದೇವನ ಪಾದಾರವಿಂದಕ್ಕೂ ಅಡ್ಡ ಬರೊಂದು, ಎನ್ನ ಪಪ್ಪಮ್ಮಗೆ ಅಡ್ಡ ಬರೊಂದು, ತುಳುನಾಡದ ಸಮಸ್ತ ದೈವದೇವನ ಪಾದಾರವಿಂದಕ್ಕೂ ಅಡ್ಡ ಬರೊಂದು. ಎಲ್ರಿಗೂ ನಮಸ್ಕಾರ. ನನ್ನೆಲ್ಲ ಪುತ್ತೂರಿನ ಪ್ರೀತಿಯ ಜನತೆಗೆ ನಿಮ್ಮ ಪ್ರಸನ್ನ ಭಾಗ್ಯನ ಮಾಡುವ ನಮಸ್ಕಾರಗಳು. ನಮ್ಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಅಭಿನಯದ ಅವರ 125ನೇ ಚಿತ್ರವಾದಂಥ ವೇದ ಬಜರಂಗಿ 2 ನೀವು ನನ್ನನ್ನು ನೋಡಿ ಹರ್ಷಿ ಆಶೀರ್ವದಿಸಿದ್ದೀರಾ. ಅದೇ ರೀತಿ ಈಗ ಅವರ 125ನೇ ಚಿತ್ರವಾದಂಥ ವೇದ ಚಿತ್ರದಲ್ಲೂ ನಾನೊಂದು ವಿಭಿನ್ನವಾದ ಪಾತ್ರದಲ್ಲಿ ನಟನೆ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರು ಇನ್ನೂ ವೇದ ಚಿತ್ರನ ನೋಡಿಲ್ವೋ ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ. ಅದೇ ರೀತಿ ನನಗಿಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪುತ್ತೂರು ಸುದ್ದಿ ಬಿಡುಗಡೆ ಸುದ್ದಿ ನ್ಯೂಸ್ ಚಾನಲ್ಗೆ ನನ್ನ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ಅಂದಹಾಗೆ ಪ್ರಸನ್ನ ಭಾಗ್ಯನ ಅವರು ಪುತ್ತೂರಿನ ಪ್ರತಿಭೆ. ಪುತ್ತೂರಿನ ಬಪ್ಪಳಗಿಯ ನಿವಾಸಿ, ಕೆಎಸ್ಆರ್ಟಿಸಿ ಚಾಲಕರಾಗಿದ್ದ ದಿವಂಗತ ನಾರಾಯಣಗೌಡ ಹಾಗೂ ಭಾಗೀರಥಿ ದಂಪತಿಯ ಪುತ್ರ. ಇವರ ಸಹೋದರ ರಾಜಗೋಪಾಲ್ ಸರ್ಕಾರಿ ಕಚೇರಿಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಅಕ್ಕ ಚಂದ್ರಲೇಖಾ ದುಬೈನ ಕಾಲೇಜೊಂದರಲ್ಲಿ ರಿಜಿಸ್ಟ್ರಾರ್ ಆಗಿದ್ದಾರೆ. ಪುತ್ತೂರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರೌಢ ಹಂತದವರೆಗಿನ ಶಿಕ್ಷಣ ಪಡೆದು ಬಳಿಕ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಶಿಕ್ಷಣ ಮುಂದುವರೆಸಿದ ಪ್ರಸನ್ನ ಭಾಗ್ಯನ ಶಾಲಾ ಹಂತದಲ್ಲೇ ನಟನೆಯ ಕುರಿತಾಗಿ ಒಲವು ಇರಿಸಿಕೊಂಡವರು. ಕಾಲೇಜು ವ್ಯಾಸಂಗದ ಬಳಿಕ ಪುತ್ತೂರಿನ RV ಇಂಟರ್ಗ್ರಾಫಿಕ್ಸ್ನಲ್ಲಿ ಕೆಲ ಸಮಯ ಉದ್ಯೋಗದಲ್ಲಿದ್ದ ಇವರು ಮೈಸೂರಿನ ವಿಪ್ರೋ ಸಂಸ್ಥೆಯಲ್ಲೂ ಕೆಲಸ ನಿರ್ವಹಿಸಿದರು. ಈ ಅವಧಿಯಲ್ಲಿ ಪ್ರಸನ್ನ ಅವರ 6.3 ಎತ್ತರದ ಶರೀರವನ್ನ ಗಮನಿಸಿದ ಆಪ್ತರೊಬ್ಬರು ಸಿನಿಮಾದಲ್ಲಿ ಹೀರೋ ಆಗಬಹುದಲ್ವಾ ಅಂತ ತಲೆಗೆ ಹುಳ ಬಿಟ್ಟಿದ್ರಂತೆ. ಈ ಬಗ್ಗೆ ಆರಂಭದಲ್ಲಿ ತಲೆಕೆಡಿಸಿಕೊಂಡು ಸಿನಿಮಾ ಲೋಕಕ್ಕೆ ಕಾಲಿಟ್ಟ ಇವರು ಕಳೆದ 7-8 ವರ್ಷಗಳಿಂದ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸೈ ಅನಿಸಿಕೊಂಡಿದ್ದಾರೆ. ಇವರ ಈ ಸಿನಿ ಜರ್ನಿ ಹೀಗೆಯೇ ಮುಂದುವರಿತಾ ಇರಲಿ, ಇನ್ನಷ್ಟು ಪ್ರಮುಖ ಪಾತ್ರಗಳಲ್ಲಿ ಇವರು ಮಿಂಚುವಂತಾಗಲಿ ಅನ್ನೋದು ಸುದ್ದಿಯ ಆಶಯ. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನ ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿ ಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.